ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ ಮುಂದಿನ ಜುಲೈ 21ರ ಒಳಗಾಗಿ ರಾಜ್ಯದಾದ್ಯಂತ ಶಾಲೆಗಳನ್ನು ಪುನರಾರಂಭಿಸಬೇಕು. ತಪ್ಪಿದಲ್ಲಿ ಹೋರಾಟ ಹಮ್ಮಿಕೊಳ್ಳಲು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ಹಾಗೂ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ತೀರ್ಮಾನಿಸಿದೆ. ಜಂಟಿ ಸಮಿತಿಯ ತುರ್ತು ಸಭೆ ಅಧ್ಯಕ್ಷ ಪ್ರಕಾಶ್ ಅಂಚನ್ ಅಧ್ಯಕ್ಷತೆಯಲ್ಲಿ ದಡ್ಡಲಕಾಡು ಸರ್ಕಾರಿ ಶಾಲೆಯಲ್ಲಿ ನಡೆದಿದ್ದು, ಸಮಿತಿ ಈ ನಿರ್ಣಯವನ್ನು ಕೈಗೊಂಡಿದೆ. ಕೋವಿಡ್ ಅನ್ಲಾಕ್ ಪ್ರಕ್ರಿಯೆ ಆರಂಭಗೊಂಡಿದ್ದು, ಎಲ್ಲ ವಲಯಗಳಲ್ಲಿ ಚಟುವಟಿಕೆಗಳು ಆರಂಭಗೊಂಡಿದೆ. ಆದರೆ ಶಾಲೆಗಳನ್ನು ಪುನರಾರಂಭಿಸುವ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳದೇ ಇರುವ ಬಗ್ಗೆ ಸಮಿತಿಗೆ ರಾಜ್ಯಾದ್ಯಂತ ಹಲವಾರು ಪೋಷಕರು ಅಳಲು ತೋಡಿಕೊಂಡಿರುವ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ನಡೆಸಲಾಗಿದೆ. ಆನ್ಲೈನ್ ಹಾಗೂ ವಿದ್ಯಾಗಮ ಶಿಕ್ಷಣ ವ್ಯವಸ್ಥೆಗೆ ವಿರೋಧ ವ್ಯಕ್ತಪಡಿಸಿರುವ ಸಮಿತಿ ಶಾಲೆಗಳನ್ನು ಪುನರಾರಂಭಿಸಿ ಮುಖಾಮುಖಿ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಬೇಕು. ಇದೇ ಪರಿಣಾಮಕಾರಿ ಹಾಗೂ ಸುರಕ್ಷಿತ ವಿಧಾನ ಎನ್ನುವ ಅಂಶ ಪೋಷಕರಿಂದಲೂ ಕೇಳಿಬಂದಿದ್ದು, ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾಗಿದೆ ಎಂದು ಸಮಿತಿಯಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿ, ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸಲು ಸಮಿತಿ ತೀರ್ಮಾನಿಸಿದೆ. ಎಲ್ಲರ ರಾಜ್ಯದ ಪೋಷಕರ ಪರವಾಗಿ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೇವೆ. ವಿಶೇಷವೆಂದರೆ ಸುರಕ್ಷಿತ ಜಾಗ ಅಂದರೆ ಅದು ಶಾಲೆ. ಇಲ್ಲಿ ಪ್ರತಿಯೊಂದಕ್ಕೂ ಮಕ್ಕಳಿಗೆ ವಿದ್ಯಾಗಮ ಅಲ್ಲಲ್ಲಿ ಟೀಚರ್ಗಳು ಹೋಗಿ ಅಲ್ಲಿ ಬೋಧನೆ ಮಾಡೋದಕ್ಕಿಂತ ಶಾಲೆಯೇ ಸುರಕ್ಷಿತ ಅಂತ ಎಲ್ಲ ಪೋಷಕರ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನಮಗೆ ಮಾಹಿತಿ ಸಂಗ್ರಹಿಸಿ ಇವತ್ತೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದರಿಂದ ಶಾಲೆಯೇ ಸುರಕ್ಷಿತ. ಈ ಕೋವಿಡ್ ಮಹಾಮಾರಿಯನ್ನು ಎಲ್ಲ ಅನ್ಲಾಕ್ ಆಗಿ ಇವತ್ತೆಲ್ಲ ಪ್ರಾರಂಭ ಆಗಿದೆ. ನಾಳೆಯಿಂದ ಎಲ್ಲ ಪ್ರಾರಂಭ ಆಗುತ್ತೆ. ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಸಾರಿಗೆ ವ್ಯವಸ್ಥೆ, ಪ್ರತಿಯೊಂದು ಮಾರ್ಕೆಟಲ್ಲಿ ಜನಸಂದಣಿ ಎಲ್ಲವೂ ಇದೆ. ಆದರೆ ಶಾಲೆ ಯಾಕೆ ಪ್ರಾರಂಭ ಮಾಡಬಾರ್ದು? ಇದನ್ನು ನೇರವಾಗಿ ಇವತ್ತು ನಾವು ಸರ್ಕಾರ, ಶಿಕ್ಷಣ ಇಲಾಖೆಗೆ ನಾವು ಪ್ರಶ್ನೆಯನ್ನು ಮಾಡ್ತಿದ್ದೀವಿ. ದಯವಿಟ್ಟು 21ರ ಒಳಗೆ ಶಾಲೆಯನ್ನು ಪ್ರಾರಂಭಿಸಬೇಕಾಗಿ ನಾವೆಲ್ಲರ ರಾಜ್ಯದ ಪ್ರತಿಯೊಂದು ಮಗುವಿನ ತಂದೆ ತಾಯಿಯ ಆಗ್ರಹ. ಆದ್ದರಿಂದ 20ರವರೆಗೆ ಶಾಲೆಯನ್ನು ಪ್ರಾರಂಭ ಮಾಡದಿದ್ದಲ್ಲಿ ಮುಂದಿನ ದಿವಸ ನಾವು ಉಗ್ರವಾದ ಹೋರಾಟವನ್ನು ಈ ರಾಜ್ಯದಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ 2 ವರ್ಷದಿಂದ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಪುರುಷೋತ್ತಮ ಅಂಚನ್, ಸದಸ್ಯರಾದ ರಾಮಚಂದ್ರ ಪೂಜಾರಿ ಕರಂಕಿ, ಪೂವಪ್ಪ ಮೆಂಡನ್, ನವೀನ್ ಸೇಸ್ಗುರಿ, ಅಶ್ವಥ್ ಡೆಚ್ಚಾರ್, ಬಾಲಕೃಷ್ಣ ಜಿ ಮೊದಲಾದವರು ಉಪಸ್ಥಿತರಿದ್ದರು. ನಾವು ಏನು ಇವಾಗ ಶಿಕ್ಷಣ ತಜ್ಞರು ಅಥವಾ ತಜ್ಞರ ಸಮಿತಿ ಅಥವಾ ವಿವಿಧ ಸಮಿತಿಗಳಂತ ಏನು ಹೇಳ್ತಾ ಇದ್ದಾರೆ, ನೀವು ಏನೇನು ಬೇರೆ ಬೇರೆ ಈ ಶಿಕ್ಷಣದ ವ್ಯವಸ್ಥೆಯನ್ನು ಬದಲಿಸಿ ಬೇರೆ ವ್ಯವಸ್ಥೆಯನ್ನು ಏನು ಆನ್ಲೈನ್ ಅಥವಾ ವಿದ್ಯಾಗಮ ಅಂತ ಹೇಳಿದ್ದೀರಾ, ದಯವಿಟ್ಟು ತಾವುಗಳೆಲ್ಲರೂ ಆ ಗ್ರಾಮೀಣ ಭಾಗದ ಮೂಲೆ ಮೂಲೆಗೆ ಬಂದು ಅಧ್ಯಯನ ಮಾಡಬೇಕಂದ್ರೆ ನನ್ನದೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ. ಯಾಕೆಂದರೆ ಆನ್ಲೈನ್ ಎಂಬುದು ಅಥವಾ ವಿದ್ಯಾಗಮ ಎಂಬುದು ಎಲ್ಲೆಲ್ಲಿ ತೀರ ಗ್ರಾಮೀಣ ಪ್ರದೇಶ, ಅಲ್ಲಿ ಕೆಲವು ವ್ಯವಸ್ಥೆನೂ ಇರುವುದಿಲ್ಲ, ರಸ್ತೆಯೂ ಇರುವುದಿಲ್ಲ. ಅಂಥ ಕಡೆ ಮನೆ ಕಟ್ಟಿಕೊಂಡು ಇದ್ದಾರೆ. ಅಂಥವರು ಇವತ್ತು ಸರ್ಕಾರಿ ಶಾಲೆಯನ್ನು ಆಶ್ರಯಿಸಿಕೊಂಡಿದ್ದಾರೆ. ಅಂಥ ಮಕ್ಕಳಿಗೆ ಇವತ್ತು ಇಲ್ಲಿ ವ್ಯವಸ್ಥೆ ಭಾಳ ಒಂದು ನನಗನ್ನಿಸ್ತಾ ಇದೆ, ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಬಹುಶಃ ಅದನ್ನೆಲ್ಲ ಕಡೆಗಣಿಸಿ ಮಕ್ಕಳ ಹಿತದೃಷ್ಟಿಯಿಂದ ಮನೆಯಲ್ಲಿ ಮಕ್ಕಳು ಇದ್ದರೆ ಏನಾಗುತ್ತೆ, ತರಗತಿಯಲ್ಲಿ ಇದ್ದರೆ ಏನಾಗುತ್ತೆ ಎಂಬುದಕ್ಕೆ ಪಾಲಕರು ಭಾಳಷ್ಟು ಜನ ಇವತ್ತು ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿದ್ದ ಮಕ್ಕಳು ಸೋಂಬೇರಿಗಳಾಗ್ತಾ ಇದ್ದಾರೆ. ಪಾಲಕರ ಒಂದು ಮಾತಿಗೆ ಅವರು ಕೇಳದಂಥ ಸ್ಥಿತಿಯಲ್ಲಿದ್ದಾರೆ. ಅದೇ ಶಾಲೆಯಲ್ಲಿ ಬಂದರೆ ಅದು ಶಿಸ್ತಿನ ಭಾಗವಾಗಿರುತ್ತೆ. ಇವತ್ತು ನೋಡಿ, ನಾಳೆಯಿಂದ ಎಲ್ಲ ಅನ್ಲಾಕ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ 100% ಎಲ್ಲವೂ ಓಡಾಡುತ್ತೆ, ತೆರೆದಿರುತ್ತೆ ಅಂತ ಹೇಳ್ತಾರೆ.